ಹುಬ್ಬಳ್ಳಿ ನಗರದ ದೇಸಾಯಿ ಬ್ರಿಡ್ಜ್ ಮೇಲೆ ನಡೆದ ಹಿಟ್ ಆ್ಯಂಡ್ ರನ್ ಪ್ರಕರಣವನ್ನು ಭೇದಿಸುವಲ್ಲಿ ಕಡೆಗೂ ಹುಬ್ಬಳ್ಳಿಯ ಪೂರ್ವ ಸಂಚಾರಿ ಪೊಲೀಸರು ಯಶಸ್ವಿಯಾಗಿದ್ದು, ಲಾರಿ ಚಾಲಕನ ನಿರ್ಲಕ್ಷ್ಯಕ್ಕೆ ಪ್ರಾಣ ಕಳೆದುಕೊಂಡ ವ್ಯಕ್ತಿಯ ಕುಟುಂಬದವರಿಗೆ ನ್ಯಾಯ ಕೊಡಿಸುವ ಕಾರ್ಯ ಮಾಡಿದ್ದಾರೆ. ಕಳೆದ ಗುರುವಾರ ತಡರಾತ್ರಿ ದೇಸಾಯಿ ಬ್ರಿಡ್ಜ್ ಮೇಲೆ ನವಲಗುಂದದ ಸಿದ್ದನಗೌಡ ಹೊಡೆದ ಎಂಬಾತ ನಡೆದುಕೊಂಡು ಹೋಗುತ್ತಿದ್ದಾಗ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ದಾರುಣವಾಗಿ ಮೃತಪಟ್ಟಿದ್ದ. ಆದರೆ ಘಟನೆ ನಡೆದ ಸ್ಥಳದಲ್ಲಿ ಯಾವುದೇ ಸಿಸಿ ಕ್ಯಾಮೆರಾಗಳು ಇಲ್ಲದ ಕಾರಣ ಅಪಘಾತ ಮಾಡಿ ಪರಾರಿಯಾದ ವಾಹನ ಯಾವುದು ಎಂಬುದನ್ನು ಪತ್ತೆ ಮಾಡೋದು ಪೊಲೀಸರಿಗೆ ಕೂಡ ತಲೆನೋವಾಗಿತ್ತು. ಆದರೆ ಡಿಸಿಪಿ ಗೋಪಾಲ್ ಬ್ಯಾಕ್ವರ್ಡ್ ಮಾರ್ಗದರ್ಶನದಲ್ಲಿ ತನಿಖೆಗೆ ಇಳಿದ ಪೂರ್ವ ಸಂಚಾರಿ ಠಾಣೆಯ ಪಿಎಸ್ಐ ಪುನೀತ್ ತಂಡ ಕೆಲವೊಂದಿಷ್ಟು ಟೆಕ್ನಿಕಲ್ ಹಾಗೂ ಮೊಬೈಲ್ ಟವರ್ ಲೊಕೇಶನ್ ಆಧಾರದ ಮೇಲೆ ಹಾಗೂ ಪೆಟ್ರೋಲ್ ಪಂಪ್ ಬಳಿ ಅನುಮಾನಾಸ್ಪದವಾಗಿ ನಿಂತು ಹೋಗಿದ್ದ ಲಾರಿಯ ಬೆನ್ನಟ್ಟಿ ಹೋಗಿ ಅಪಘಾತ ಮಾಡಿ ಪರಾರಿಯಾಗಿದ್ದ ಲಾರಿಯನ್ನ ವಿಜಯಪುರದಲ್ಲಿ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ನಮ್ಮ ಪೂರ್ವ ಸಂಚಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ರಾತ್ರಿ ಸುಮಾರು 11:30 ಗಂಟೆವರೆಗೆ ಒಳಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಅದು ದೇಸಾಯಿ ಓವರ್ ಬ್ರಿಡ್ಜ್ ಮೇಲೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಅದರಲ್ಲಿ ಫಸ್ಟ್ ಆಫ್ ಆಲ್ ನಮಗೇನು ಪರ್ಸನ್ ಯಾರಂತೂ ಗೊತ್ತಾಗಲ್ಲ, ಅಲ್ಲೇ ಡೆತ್ ಆಗಿರುತ್ತೆ ಅವ್ರದ್ದು. ಇದನ್ನು ಹಾಸ್ಪಿಟಲ್ ಶಿಫ್ಟ್ ಮಾಡೋದು ಡೆತ್ ಆಗುತ್ತೆ. ಆ ಪರ್ಸನ್ ಬಗ್ಗೆ ಡೀಟೇಲ್ ಏನೂ ಗೊತ್ತಿರಲ್ಲ. ಆಮೇಲೆ ಡೀಟೇಲಾಗಿ ನಾವು ಚೆಕ್ ಮಾಡಲಾಗಿ ಅವರು ನವಲಗುಂದದ ಸಿದ್ದನಗೌಡ ಅಂತ ಗೊತ್ತಾಗತ್ತೆ. ಆಮೇಲೆ ಸಂಬಂಧಿಕ ಕರೆದು ನೋಡಲಾಗಿ